ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇಲ್ಲಿವರೆಗೆ ನಡೆದಂತಹ ಲಾಕ್ಡೌನಿಗೆ ಎಲ್ಲರೂ ಅದ್ಭುತವಾದ ಸಹಕಾರವನ್ನು ನೀಡಿದ್ದೀರಾ. ಧನ್ಯವಾದಗಳು. ನಿಮಗೆಲ್ಲ ತಿಳಿದಿರೋ ಹಾಗೆ ಈ ಲಾಕ್ಡೌನ್ 3ನೇ ತಾರೀಕು ಮೇ ತನಕ ಮುಂದುವರೆದಿದೆ. ಆದ್ದರಿಂದ ಈ ಮುಂದುವರೆದ ಲಾಕ್ಡೌನ್ ಪೀರಿಯಡಲ್ಲೂ ಕೂಡ ತಾವೆಲ್ಲರೂ ಇದೇ ರೀತಿ ಸಹಕಾರವನ್ನು ಮುಂದುವರಿಸಿ ಅನಾವಶ್ಯಕವಾಗಿ ಮನೆಯಿಂದ ಹೊರಗೆ ಬರಬೇಡಿ. ಬಂದರೂ ಸಹ ಮಾಸ್ಕ್ ಅನ್ನು ಧರಿಸಿ ಹೊರಗೆ ಬನ್ನಿ ಅಂತ ನಾನು ಕೇಳ್ಕೊತೀನಿ. ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆಯಲ್ಲಿ 12 ಪಾಸಿಟಿವ್ ಕೇಸ್ಗಳಲ್ಲಿ ಈವರೆಗೆ ನಾವು 9 ಜನನ ಕಂಪ್ಲೀಟ್ ಆಗಿ ಅವರು ರಿಕವರ್ ಆಗಿ ಮನೆಗೆ ಹೋಗಿರ್ತಾರೆ. ಆ ಮನೆಗೆ ರಿಕವರ್ ಆಗಿ ಹೋದವ್ರಿಗೂ ಕೂಡ 14 ದಿನ ಹೋಮ್ ಕ್ವಾರಂಟೈನ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ್ದಾರೆ. ಅವರು ಅದನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಿದ್ದಾರೆ. ನಾವು ಕೂಡ ಅವರೆಲ್ಲರನ್ನೂ ಫಾಲೋ ಮಾಡ್ತಾ ಇದ್ದೀವಿ. ಈ 12 ಜನ ಏನು ಪಾಸಿಟಿವ್ ಕೇಸಸ್ ಬಂದಿದ್ರು ಅವ್ರದ್ದು ಪ್ರೈಮರಿ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಎಲ್ಲರನ್ನೂ ನಾವು ಟ್ರೇಸ್ ಮಾಡಿದ್ದೀವಿ. ಟ್ರೇಸ್ ಮಾಡಾದ್ಮೇಲೆ ಎಲ್ಲೆಲ್ಲಿ ಅವಶ್ಯಕತೆ ಬಿದ್ದಿತ್ತು ಎಲ್ಲ ಕಡೆ ನಾವು ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡಿ ಅದರ ರಿಪೋರ್ಟನ್ನು ಕೂಡ ನಾವು ಇವಾಗ ತಗೊಂಡಿದ್ದೀವಿ. ಈ ಕೋವಿಡ್ ರೋಗಕ್ಕೆ ಸಂಬಂಧಪಟ್ಟಂತೆ ಸರ್ವೇಲೆನ್ಸ್ ಕಾರ್ಯದಲ್ಲಿ ಮುಂದಿನ ಭಾಗ ಅಂದರೆ ಏನು ಅಂದರೆ, ನಾವು ಇಡೀ ಜಿಲ್ಲೆಯಲ್ಲಿ ಯಾವುದೇ ಪಾಕೆಟ್ಸಲ್ಲಿ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ILI ಅಥವಾ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ SARI ಅಂತ ಏನು ಹೇಳ್ತಾರೆ, ಈ ರೀತಿ ಈ 2 ಇನ್ಫೆಕ್ಷನ್ಗಳಲ್ಲಿ ಬಳಲ್ತಿರುವಂತಹ ಜನರ ಇನ್ಫಾರ್ಮೇಷನ್ನ ನಾವು ಪಡಿಬೇಕಾಗಿರುತ್ತೆ. ಇದು ತುಂಬ ಮುಖ್ಯವಾದ ವಿಷಯವಾಗಿದೆ. ಇದನ್ನು ನಾವು ಹೇಗೆ ಮಾಡ್ತೀವಿ ಅಂದರೆ, ಪ್ರತಿಯೊಂದು ಮನೆಗೂ ಕೂಡ ನಮ್ಮ ಆಶಾ ಕಾರ್ಯಕರ್ತೆಯರು ಮತ್ತು ಮಂಗಳೂರು ಸಿಟಿ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ನಮ್ಮ MPWಗಳು ಅವರು ಪ್ರತಿಯೊಂದು ಮನೆಗೆ ಬಂದು ಒಂದು ಸರ್ವೆನ ಮಾಡ್ತಾರೆ. ಈ ಸರ್ವೆಗಾಗಿ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾನು ಕೋರ್ಕೊಳ್ತೀನಿ. ಈ ಸರ್ವೆಯಲ್ಲಿ ಏನು ಕೇಳ್ತೀವಿ ಅಂದರೆ, ಹೆಸರು, ವಿಳಾಸ ಮತ್ತು ಟೆಲಿಫೋನ್ ನಂಬರ್ ಕೇಳ್ತೀವಿ ಅಷ್ಟೇ. ಯಾವುದೇ ದಾಖಲಾತಿಗಳನ್ನು ನಾವು ಕೇಳಲ್ಲ. ಅದ್ರ ಜೊತೆಗೆ ಕೆಲವು ಸಿಂಪಲ್ ಪ್ರಶ್ನೆಗಳು ಕೇಳ್ತೀವಿ. ಅಂದರೆ ಜ್ವರ ಇದೆಯಾ, ಕೆಮ್ಮು ಇದೆಯಾ, ಗಂಟಲು ನೋವು ಇದೆಯಾ, ಮತ್ತು ಬ್ರೆತ್ಲೆಸ್ನೆಸ್ ಇದೆಯಾ, ಈ ರೀತಿ ಕೋವಿಡ್ ರಿಲೇಟೆಡ್ ಪ್ರಶ್ನೆ ಕೇಳ್ತೀವಿ. ಅದ್ರ ಜೊತೆಗೆ ಯಾವುದಾದ್ರು ಕೋಮಾರ್ಬಿಡಿಟಿ ಕಂಡೀಷನ್ಸ್ ಇದೆಯಾ, ಅಂದರೆ ಹಾರ್ಟ್ ಡಿಸೀಸ್ ಇದೆಯಾ, ಮತ್ತು ಕಿಡ್ನಿ ಪ್ರಾಬ್ಲಮ್ಸ್ ಇದೆಯಾ, ಡಯಾಬಿಟೀಸ್, BP, ಕ್ಯಾನ್ಸರ್, ಈ ರೀತಿ ಯಾವ್ದಾದ್ರು ಕೋಮಾರ್ಬಿಡ್ ಕಂಡೀಷನ್ಸ್ ಇದೆಯಾ, ಮತ್ತೆ 60 ವರ್ಷಕ್ಕಿಂತ ಜಾಸ್ತಿ ಆಗಿದೆಯಾ, ಈ ರೀತಿ ವಿಷಯಗಳನ್ನು ನಮ್ಮ ಆಶಾ ಕಾರ್ಯಕರ್ತರು ಮತ್ತು MPWs ಅವರು ಕೇಳ್ತಾರೆ. ಈ ಇನ್ಫಾರ್ಮೇಷನ್ ಎಲ್ಲ ನಾವು ಕಲೆಕ್ಟ್ ಮಾಡಿ ಎಲ್ಲದನ್ನು ನಾವು ಕಂಪೈಲ್ ಮಾಡ್ತೀವಿ, ಕನ್ಸಾಲಿಡೇಟ್ ಮಾಡ್ತೀವಿ. ಪ್ರತಿ ಒಂದು ಮನೆಯಿಂದ ಈ ರೀತಿ ಇನ್ಫಾರ್ಮೇಷನ್ ನಾವು ಕಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಯಾವ್ದಾದ್ರು ಒಂದು ಜಾಗದಲ್ಲಿ ಹೆಚ್ಚು ಈ ರೀತಿಯಾದ ಇನ್ಸಿಡೆಂಟ್ಸ್ ಇದೆಯಾ ಅಂತ ನಮಗೆ ಗೊತ್ತಾಗುತ್ತೆ. ಆಮೇಲೆ ಅವಶ್ಯಕತೆ ಇದ್ದಲ್ಲಿ ಅಂತ ಕಡೆ ಹೋಗಿ ನಾವು ಟೆಸ್ಟ್ಗಳನ್ನು ಕೂಡ ಮಾಡ್ಬೋದಾಗುತ್ತೆ. ಈ ರೀತಿಯ ಎಸ್ ಆರ್ ನೋ ಇನ್ಫಾರ್ಮೇಷನ್ ಅಷ್ಟೇ ನಿಮ್ಮಿಂದ ಕೇಳ್ತಾ ಇರ್ತೀವಿ. ಆದ್ರಿಂದ ಯಾರು ಗಾಬರಿ ಆಗದೆ ಕರೆಕ್ಟ್ ಆಗಿರೋ ಇನ್ಫಾರ್ಮೇಷನ್ ಕೊಡಿ. ನೀವೆಷ್ಟು ಕರೆಕ್ಟ್ ಇನ್ಫಾರ್ಮೇಷನ್ ಕೊಡ್ತಿರೋ ಆಗ ನಮಗೂ ಕೂಡ ಇಲ್ಲಿ ಅದನ್ನ ಒಂದು ಟ್ರೆಂಡ್ ಏನಿದೆ ಅದನ್ನ ಸ್ಟಡಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಈ ರೀತಿ ಸರ್ವೆ ಮಾಡಿದಾಗ ಎಲ್ಲಿಯೇ ಮೆಡಿಕಲ್ ಇಂಟರ್ವೆನ್ಷನ್ ಬೇಕಾಗಿದೆ ನಾವು ಇಮಿಡಿಯೇಟ್ಲಿ ಆವಾಗ ಇಂಟರ್ವ್ಯೂನ್ ಮಾಡ್ಬೋದಾಗತ್ತೆ. ಅದರಿಂದ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊತೀನಿ. ಇದ್ರ ಜೊತೆಗೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ಮಲೇರಿಯಾ ಮತ್ತೆ ಡೆಂಗು ಕೇಸಸ್ ಕೂಡ ಬರೋ ಸಮಯ ಆಗಿರುತ್ತೆ. ಈಗ ನೆಕ್ಸ್ಟ್ ಮಳೆಗಿಂತ ಮುಂಚೆ ನಾವು ಅದ್ರ ಸರ್ವೆ ಕೂಡ ಮಾಡ್ತೀವಿ. ಸೊ ಈಗ ಯಾರು ಆಶಾ ಮತ್ತು MPW ನಿಮ್ಮ ಮನೆಗೆ ಬರ್ತಾರೆ ಅವರು ಸೋರ್ಸ್ ರಿಡಕ್ಷನ್ ಬಗ್ಗೆ ಕೂಡ ನೋಡ್ತಾರೆ. ಅಂದರೆ ಎಲ್ಲಾದರೂ ತಿಳಿಯಾದ ನೀರು ನಿಂತಿದೆಯಾ, ಅಲ್ಲಿ ಲಾರ್ವಲ್ ಡೆವಲಪ್ಮೆಂಟ್ ಆಗ್ತಾ ಇದೆಯಾ ಅನ್ನೋದನ್ನ ನೋಡ್ತಾರೆ. ಆದ್ರಿಂದ ಈ ರೀತಿ ಸರ್ವೆ ಮಾಡೋಕ್ಕೆ ಬರೋವಂತಹ ಆಶಾ ವರ್ಕರ್ಸ್ ಇರ್ಬೋದು ಅಥವಾ ನಮ್ಮ MPW ವರ್ಕರ್ಸ್ ಇರ್ಬೋದು, ಅವರೇ ಎಲ್ಲರಿಗೂ ನೀವು ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಇದರ ಜೊತೆಗೆ ಸಾರ್ವಜನಿಕರಲ್ಲಿ ಇನ್ನೊಂದು ಮನವಿ ಇದೆ. ನಿಮ್ಮಲ್ಲಿ ಏನಾದರೂ ಕೆಮ್ಮು, ಜ್ವರ ಈ ರೀತಿ ಸಿಂಪ್ಟಮ್ಸ್ ಬಂತು ಅಂತ ಇದ್ರೆ ನೀವು ನಿಮ್ಮ ನಿಯರೆಸ್ಟ್ ಮೆಡಿಕಲ್ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ಫೀವರ್ ಕ್ಲಿನಿಕ್ಸ್ ಅಂತ ಶುರು ಮಾಡಿದ್ದೀವಿ. ಆ ಫೀವರ್ ಕ್ಲಿನಿಕ್ಸ್ ಎಲ್ಲೆಲ್ಲಿದೆ ಅಂದರೆ, ನಮ್ಮ ಜಿಲ್ಲೆಯ 8 ಮೆಡಿಕಲ್ ಕಾಲೇಜ್ಗಳಲ್ಲಿ, ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಮತ್ತು ವೆನ್ಲಾಕ್, ಇದೆಲ್ಲ ಕಡೆನೂ ಸರಿಯಾಗಿರೋ ಒಂದು ಟ್ರಯೇಜ್ ಏರಿಯಾ ಇರುತ್ತೆ. ಸೊ ಅಂಥ ಕಡೆ ಬಂದು ತಪಾಸಣೆ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಜಿಲ್ಲೆಯಲ್ಲಿ ಇಲ್ಲಿ ತನಕ ಈ ಕೋವಿಡ್ ಹತೋಟಿಯಲ್ಲಿ ಇದ್ರೂ ಕೂಡ ನಾವು ಇನ್ನು ಮುಂದೆ ಇದನ್ನು ಕಂಪ್ಲೀಟ್ ಆಗಿ ಏನಾದರೂ ನಿರ್ಮೂಲನೆ ಮಾಡಬೇಕು ಅಂದರೆ ಅನೇಕ ರೀತಿಯಾದ ಜಾಗರೂಕತೆಯಿಂದ ನಾವು ಕೆಲಸ ಮಾಡಬೇಕಾಗಿ ಬರುತ್ತೆ. ಅದರದ್ದು ಒಂದು ಭಾಗವಾಗಿ ನಾವು ಏನು ಸರ್ವೆ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ನಾನು ಕೋರ್ಕೋತೀನಿ.